V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದಾರೆ. ಕಥೆ ಕಾರಣ ದುರಂತಗಳು ಎಲ್ಲ ಕಡೆ ವರದಿ ಆಗ್ತವೆ. ಇನ್ನೊಂದು ಕಡೆ 2060ಕ್ಕೆ ಭೂಮಿಯ ಡಮಾರ್ ಆಗ್ತದೆ ಅಂತ ವರದಿ ಸುದ್ದಿ ಬೇರೆ ಇದೆ. ಇಂಥ ಭೂಮಿ ಡಮಾರ್ 2012ರಲ್ಲಿ ಜಲಪ್ರಳಯವಾಗಿ ಇಡೀ ಜಗತ್ತು ಮುಳುಗಿ ಹೋಗ್ತದೆ ಅನ್ನೋದು ಎರಡು ಬುರುಡೆ ಆಗಿದೆ. ಅದೇ ರೀತಿ 2060ಕ್ಕೂ ಕೂಡ ಭೂಮಿ ನಾಶ ಆಗ್ತದೆ ಅನ್ನುವಂಥದ್ದು ಸುಳ್ಳು ಆಗ್ಬೋದು. ಆದರೆ ಪ್ರತಿಯೊಂದಕ್ಕೂ ನಾಶ ಎನ್ನುವುದು ಇರೋದರಿಂದ ನಮ್ಮ ಸೂರ್ಯ ಕೂಡ ನಾಶ ಆಗ್ತದೆ, ನಮ್ಮ ಭೂಮಿ ಕೂಡ ನಾಶ ಆಗ್ತದೆ. ಈಗಲ್ಲ, ಅದು ಮುಂದೆ ಯಾವತ್ತೋ ಒಮ್ಮೆ ಆಗುವಂಥ ಘಟನೆ. ಆದ್ದರಿಂದ ನಾವು ಯಾರು ಭಯಪಡಬೇಕಾದ ಅಗತ್ಯ ಇಲ್ಲ. ಆದರೆ ಅಲ್ಲಲ್ಲಿ ನಾಶಗಳು ಆಗ್ತದೇ ಇರ್ತವೆ. ಈಗ ಬಿಲಾಲಿ ಕೋಟೋ, ಆಫ್ರಿಕಾ ಖಂಡದ ಮಾಲಿ ದೇಶದಲ್ಲಿರುವ ಬಿಲಾಲಿ ಕೋಟೋ ಚಿನ್ನದ ಗಣಿಯು ಖಂಡದ 3 ದೊಡ್ಡ ಚಿನ್ನದ ಗಣಿಗಳಲ್ಲಿ ಒಂದಾಗಿದೆ ಬಿಲಾಲಿ ಕೋಟೋ. ಈ ಬಿಲಾಲಿ ಕೋಟೋದಲ್ಲಿ ನಿನ್ನೆ ಸಾಯಂಕಾಲ ಭೂಕುಸಿತ ಉಂಟಾಗಿ ಹಲವರು ಅದರೊಳಗೆ ಸಿಕ್ಕಿಬಿದ್ದಿದ್ದಾರೆ. 42 ಮಂದಿ ಸತ್ತಿದ್ದಾರೆ. 42 ಜನರು ಚಿನ್ನದ ಗಣಿಯೊಳಗೆ ಸಮಾಧಿಯಾಗಿದ್ದಾರೆ. ಸದ್ಯಕ್ಕೆ ಅವರಿಗೆ ಮಣ್ಣಿನಲ್ಲಿ ಸಮಾಧಿಯಲ್ಲ, ಚಿನ್ನದ ಜೊತೆಗೆ ಸಮಾಧಿಯಾಗಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸುದ್ದಿ ಅಂತ ಹೇಳ್ಬೋದು. ಆದರೆ ದುರಂತವೇ. ಅದರ ಜೊತೆಗೆ ದಿಲ್ಲಿಯಲ್ಲಿ ರೈಲು ನಿಲ್ದಾಣದಲ್ಲಿ ಕಾಲ್ತುಳಿತ ಉಂಟಾಗಿ 18 ಮಂದಿ ಸತ್ತಿದ್ದಾರೆ. 100ರಷ್ಟು ಜನರು ಗಾಯಗೊಂಡಿದ್ದಾರೆ. ಸತ್ತವರ ಸಂಖ್ಯೆ ಹೆಚ್ಚು ಇದೆ ಎನ್ನುವಂಥದ್ದು ಕೆಲವರ ಹೇಳಿಕೆ ಆಗಿದೆ. ಕಾಲ್ತುಳಿತ ಆಗುವುದು ಹೊಸ ವಿಷಯವೇನಲ್ಲ, ಸಾಕಷ್ಟು ಬಾರಿ ಕಾಲ್ತುಳಿತ ಆಗಿದೆ. ಕುಂಭಮೇಳಗಳಲ್ಲೂ ಹಿಂದೆಯೂ ಕಾಲ್ತುಳಿತ ಆಗಿದೆ. ಆದರೆ ಈಗಿನ ಆಡಳಿತಕ್ಕೆ ಬದ್ಧತೆ ಇಲ್ಲದಿರುವುದೇ ಕಾಲ್ತುಳಿತ ಮತ್ತೆ ಆಗಲಿಕ್ಕೆ ಕಾರಣ. ಕುಂಭಮೇಳದಲ್ಲಿ ಒಮ್ಮೆ ಕಾಲ್ತುಳಿತ ಆಗಿ 30ಕ್ಕೂ ಹೆಚ್ಚು ಜನ ಸತ್ತರು. ಆ ಸಂಖ್ಯೆ ಇನ್ನೂ ಹೆಚ್ಚು ಅನ್ನುವಂಥದ್ದು ಕೂಡ ಸಾಕಷ್ಟು ವಾದ ವಿವಾದ ಇದೆ. ಅದೇನಾದರೂ ಇರಲಿ, ಆ ಕಾಲ್ತುಳಿತವಾದಾಗ ಮುಂದೆ ಕಾಲ್ತುಳಿತವಾಗದಂತೆ ಎಚ್ಚರಿಕೆ ತೆಗೆದುಕೊಳ್ಳುವ ಬದಲು ಅದನ್ನು ಯಾರೋ ಗಲಾಟೆ ಮಾಡಿಸಿ ಕಾಲ್ತುಳಿತ ಮಾಡಿಸಿದ್ದಾರೆ ಎನ್ನುವಂಥ ಸುಳ್ಳು ಸುದ್ದಿಯನ್ನು ಹರಡಿಸಿದ್ದು, ಅಂದರೆ ಬೇಜವಾಬ್ದಾರಿತನದಿಂದ ವರ್ತಿಸಿದ್ದು. ಒಮ್ಮೆ ಕಾಲ್ತುಳಿತವಾದ ಇನ್ನೊಮ್ಮೆ ಆಗದಂತೆ ಎಚ್ಚರಿಕೆ ವಹಿಸಬೇಕು. ಆದರೆ ಆಳುವವರು ಸುಳ್ಳು ಸುದ್ದಿ ಬೇಜವಾಬ್ದಾರಿಯಿಂದ ವರ್ತಿಸಿದ್ದನ್ನು ಮತ್ತೆ ಕಾಲ್ತುಳಿತ 3-4 ಬಾರಿ ವರದಿಯಾಗಿ 3-4 ಬಾರಿ ಹಲವಾರು ಮಂದಿ ಸತ್ತಿದ್ದಾರೆ. ಇನ್ನು ಈ ಕುಂಭಮೇಳ ಒಂದು ಕೆಲಸಕ್ಕಿಲ್ದಿದ್ದ ಅರ್ಥಹೀನ ಅಂತ ಹೇಳಿಬಿಟ್ಟು ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲೂ ಪ್ರಸಾದ್ ಯಾದವ್ ಅವರು ಹೇಳಿದ್ದಾರೆ. ಅದು ಅರ್ಥಹೀನವೋ ವ್ಯರ್ಥಹೀನವೋ ಅನ್ನುವಂಥದ್ದು ಬೇರೆ ಮಾತು. ಕುಂಭ ಅಂದರೆ ಮಡಕೆಯಲ್ಲಿ ಒಂದು ಕೊಡ ನೀರು ತೊಗೊಂಡೋಗಿ ಸುರ್ಕೋಬೇಕು ಹೊರತು ನದಿಯಲ್ಲಿ ಮುಳುಗೋದಿಲ್ಲ. ಕುಂಭಮೇಳದ ಅರ್ಥವೇ ಬೇರೆ, ಕುಂಭಮೇಳದಲ್ಲಿ ನಡೆಯುತ್ತಿರೋದೇ ಬೇರೆ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತದೆ. ಕೊಡ ಸುರಿ ಮಳೆ ಆದಾದರೆ ಅದರಲ್ಲಿ ಸ್ನಾನ ಮಾಡ್ಬೋದು ಅಂತ ಹೇಳಿದ ಹಾಗಾಗಿ ಲಾಲೂ ಪ್ರಸಾದ್ ಅವರ ವಾದವನ್ನು ಒಪ್ಪಲಿ ಬಿಡಲಿ. ಹಾಗೂ ಇಂಥ ಜಾತ್ರೆಗಳು, ನಂಬಿಕೆಗಳು, ಮೂಢನಂಬಿಕೆಗಳು ಜಗತ್ತಿನ ಎಲ್ಲ ಕಡೆ ಇದೆ, ಭಾರತದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಅಂತ ಹೇಳ್ಬೋದು. ಇನ್ನು ಈ ವರ್ಷ ಭಾರತಕ್ಕೆ ಮತ್ತಷ್ಟು ಏಟು ಬೀಳುವ ಸಂಗತಿ ಈಗಾಗಲೇ 1 ವಾರ ಅಷ್ಟೇ ಕಳೆದಿರೋದು. 2025ರ 1 ತಿಂಗಳು 1 ವಾರದಲ್ಲಿ 99,299 ಕೋಟಿ ಭಾರತದಲ್ಲಿ ಷೇರು ಬಂಡವಾಳದಲ್ಲಿ ಹೂಡಿಕೆ ಮಾಡಿರುವಂಥ ವಿದೇಶಿ ಬಂಡವಾಳ ಹೂಡಿಕೆ ವಾಪಸ್ ತೊಗೊಂಡೋಗಿದ್ದಾರೆ ಒಂದೇ ತಿಂಗಳಲ್ಲಿ. 1 ತಿಂಗಳು 1 ವಾರದಲ್ಲಿ 99,299 ಕೋಟಿ ಹಣವನ್ನು ವಿದೇಶಿಯರು ಇಲ್ಲಿ ಹೂಡಿಕೆ ಮಾಡಿದ್ದು ವಾಪಸ್ ತೊಗೊಂಡೋಗಿದ್ದಾರೆ. ಇಲ್ಲಿ ಹೂಡಿಕೆ ಫಲಪ್ರದವಲ್ಲ, ಹೂಡಿಕೆಯಿಂದ ನಮಗೆ ಇಲ್ಲಿ ಏನು ಬರೋದಿಲ್ಲ, ಅಥವಾ ಇಲ್ಲಿಯ ಗಲಾಟೆಯಿಂದಾಗಿ ನಾವು ಲಾಭ ಪಡೀಲಿಕ್ಕಾಗೋದಿಲ್ಲ, ಇಲ್ಲಿ ಷೇರು ಮಾರುಕಟ್ಟೆ ಸರಿಯಾದ ರೀತಿಯಲ್ಲಿಲ್ಲ, ಉದ್ಯಮಗಳು ಸರಿಯಾಗಿ ನಡೀತಾ ಇಲ್ಲ, ಗಲಾಟೆ ಇದೆ ಅನ್ನುವಂಥ ಕಾರಣಕ್ಕೆ ಒಂದೇ ತಿಂಗಳಲ್ಲಿ 99,299 ಕೋಟಿ ಅಂದರೆ ಹೆಚ್ಚು ಕಡಿಮೆ 100 ಕೋಟಿ ಹಣ ಒಂದೇ ತಿಂಗಳಲ್ಲಿ ವಾಪಸ್ ಹೋಗಿದೆ ವಿದೇಶಿ ಹೂಡಿಕೆ. ವಿದೇಶಿ ಹೂಡಿಕೆ ಭಾರತಕ್ಕೆ ಬರುವುದಕ್ಕಿಂತ ಹೆಚ್ಚು ಕಳೆದ 3-4 ವರ್ಷಗಳಲ್ಲಿ ವಾಪಸ್ ಹೋಗ್ತಾ ಇದೆ ಎನ್ನುವಂಥದ್ದು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ. ಯೋಚನೆ ಮಾಡಬೇಕಾದವರು ಮಾಡ್ತಾ ಇಲ್ಲ ಅನ್ನುವಂಥದ್ದು ಇನ್ನೊಂದು ದೊಡ್ಡ ಯೋಚನೆ ಅಂತ ಹೇಳ್ಬೋದು. ಇನ್ನು ಉಗಾಂಡಾದ ಜಾಕೋಬ್ ಕಿಪ್ಲಿಮೋ ಅವರು ಈಗ 56.42 ನಿಮಿಷಗಳಲ್ಲಿ 56 ನಿಮಿಷ 42 ಸೆಕೆಂಡುಗಳಲ್ಲಿ ಹಾಫ್ ಮ್ಯಾರಥಾನ್ ಅಂತ ಹೇಳಿದರೆ 21.1 ಕಿಲೋಮೀಟರ್ ದೂರವನ್ನು 21.1 ಕಿಲೋಮೀಟರ್ ದೂರವನ್ನು ಬರೇ 56.42 56 ಮಿನಿಟು
ಹಾಗೂ 42 ಸೆಕೆಂಡುಗಳಲ್ಲಿ ಓಡಿ ಜಾಗತಿಕ ದಾಖಲೆ ಮಾಡಿದ್ದಾರೆ. ಅವರು ಕಳೆದ 3 ವರ್ಷಗಳಿಂದ ಹಾಫ್ ಮ್ಯಾರಥಾನ್ನಲ್ಲಿ ದಾಖಲೆ ಮಾಡ್ತಾ ಇದ್ದಾರೆ. ಅದನ್ನು ಕಳೆದ ವರ್ಷ ಇಥಿಯೋಪಿಯಾದ ಕೆಜಿಲ್ಟಾ ಅವರು ಮುರಿದಿದ್ದರು. ಅವರು 57 ನಿಮಿಷ 30 ಸೆಕೆಂಡ್ಗಳಲ್ಲಿ ಓಡಿದ್ರು. ಮತ್ತೆ ಅದನ್ನು ಮುರಿದು ತಮ್ಮ ಜಾಕೋಬ್ ಕಿಪ್ಲಿಬಾ ಅವರು ತಮ್ಮ ದಾಖಲೆಯನ್ನು ತಮ್ಮ ಹೆಸರಿಗೆ ಮತ್ತೆ ಬರೆಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದು ದೂರದ ಓಟಗಳಲ್ಲಿ ಹತ್ತಿರದ ಓಟಗಳಲ್ಲಿ ಹೆಚ್ಚು ವೇಗ ಇರ್ತದೆ, ದೂರದ ಓಟಗಳಲ್ಲಿ ವೇಗ ಕಡಿಮೆ ಇರ್ತದೆ. ಅಂಥದ್ದರಲ್ಲಿ ದೂರದ ಓಟವನ್ನು ಕೂಡ ಬಹು ವೇಗವಾಗಿ ಓಡಬಹುದು ಎನ್ನುವಂಥದ್ದನ್ನು ಕಿಪ್ಲಿಬಾ ಅವರು ತೋರಿಸಿ ದಾಖಲೆ ಬರೆದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪರೀಕ್ಷೆಗಳಲ್ಲಿ ಅಕ್ರಮ ಇತ್ತೀಚಿನ ವರ್ಷಗಳಲ್ಲಿ ಸುದ್ದಿ ಓದಿ ಎಲ್ಲರಿಗೂ ವಾಕರಿಕೆ ಬರುವಂತಾಗಿದೆ. ವಾಕರಿಕೆ ಬರುವಂತಾದರೂ ಕೂಡ ಪರೀಕ್ಷೆಗಳಲ್ಲಿ ಅಕ್ರಮ ಮಾಡಿ ಕೆಲಸ ಗಿಟ್ಟಿಸುವುದು, ಪಾಸ್ ಸರ್ಟಿಫಿಕೇಟ್ ಪಡೆಯುವುದು ಎಲ್ಲ ಗೊತ್ತೇ ಇದೆ. ಈ ಸರ್ಟಿಫಿಕೇಟ್ಗಳ ಬಗೆಗೆ ಪ್ರಧಾನಿಯವರವರೆಗೆ ಕೂಡ ಗೊಂದಲ ಇದೆ, ಸಾಕಷ್ಟು ಗದ್ದಲ ಇದೆ. ಇಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಪ್ರಶ್ನೆ ಕೇಳಿತ್ತು, ಒಬ್ಬರು ಅರ್ಜಿ ಹಾಕಿದ್ರು. ಪ್ರಧಾನಿಯವರ ಪದವಿ ಸರ್ಟಿಫಿಕೇಟ್ ತೊಗೊಂಡು ನಿಮಗೆ ಏನ್ರಿ ಕೆಲಸ ಅಂತ ಸುಪ್ರೀಂ ಕೋರ್ಟ್ ಕೇಳಿತ್ತು. ಯಾಕಂತೇಳಿದ್ರೆ ಇದು ಎಲ್ಲಿವರೆಗೆ ಹೋಗ್ತದೆ ಅಂತೇಳಿದ್ರೆ ಆ ಥರ ಬೇರೆ ಬೇರೆ ರೀತಿಯಲ್ಲಿ ಇದರ ಆಯಾಮಗಳಿವೆ. KPCC ಇತ್ತೀಚೆಗೆ ನೇಮಕ ಮಾಡಿಕೊಂಡಿದ್ದ 10 ಜನರು AEಗಳು ಅಂದರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳನ್ನು ಆಯ್ಕೆಯನ್ನು ರದ್ದು ಮಾಡಿದೆ. ಯಾಕಂತೇಳಿ ಅಕ್ರಮ ನಡೆಸಿ ಅವರು ಪಾಸಾಗಿದ್ದಾರೆ KPSC ಎಕ್ಸಾಮ್ ಅಂತ ಗೊತ್ತಾಗಿದೆ. ಇನ್ನು ಕೇಂದ್ರ ಸರ್ಕಾರ ಕೆಲವು ಯೋಜನೆಗಳು, ಅದರ ಉದಾಹರಣೆಗೆ ಅರುಣಾಚಲ ಪ್ರದೇಶಕ್ಕೆ ಜಲಜೀವನ್ ಯೋಜನೆಯಲ್ಲಿ ಸುಮಾರು 4,074 ಕೋಟಿ ರೂಪಾಯಿ ಕೊಡಲಾಗಿದೆ. ಅದು ಸುಮಾರು ನಿಗದಿಯಾಗಿದ್ದ ಮೊತ್ತಕ್ಕಿಂತ ಹೆಚ್ಚು ಮೊತ್ತವನ್ನು ಅರುಣಾಚಲ ಪ್ರದೇಶಕ್ಕೆ ಕೊಡಲಾಗಿದೆ. ಅದೇ ರೀತಿ ಜಲಜೀವನ್ ಮಿಷನ್ ಆಲ್ರೆಡಿ ಮುಗಿದಿದೆ ಅಂತ ಹೇಳಿರುವಂಥ ಗುಜರಾತಿಗೆ ಕೊಟ್ಟಿದ್ದಾರೆ 9,038 ಕೋಟಿ ಹಾಗೂ ಉತ್ತರ ಪ್ರದೇಶಕ್ಕೆ 40,993 ಕೋಟಿ ಕೊಡಲಾಗಿದೆ. ಜಲಜೀವನ್ ಮಿಷನ್ ಯಶಸ್ವಿ ಆಗಿದೆ ಅಂತ ಘೋಷಣೆಯಾದ ಬಳಿಕ ಹಣ ಕೊಟ್ಟಿದೆ. ಆದರೆ ಕರ್ನಾಟಕಕ್ಕೆ ಜಲಜೀವನ್ ಮಿಷನ್ನಲ್ಲಿ ಇಲ್ಲಿವರೆಗೆ ಬಂದದ್ದು 11,769 ಕೋಟಿ. ಅದೇನು ಬಂದಿದೆಯಲ್ಲ 11,769 ಕೋಟಿ ಅಂತ ನೀವು ಕೇಳ್ಬೋದು. ಆದರೆ ಇದು ಘೋಷಣೆಯಾದ ಹಣದ 40% ಮಾತ್ರ. ಅಂದರೆ ಘೋಷಣೆಯಾದ ಹಣದ 40% ಮಾತ್ರ ಕರ್ನಾಟಕಕ್ಕೆ ಕೊಟ್ಟಿದ್ದು, ಉಳಿದ ಹಣವನ್ನು ಕೊಟ್ಟಿಲ್ಲ. ಉಳಿದ ರಾಜ್ಯಗಳಿಗೆ ಘೋಷಣೆಯಾದ ಹಣವನ್ನು ಕೊಟ್ಟಿರುವುದಲ್ಲ, ಕೆಲವು ರಾಜ್ಯಗಳಿಗೆ ಘೋಷಣೆಯಾದ ಹಣಕ್ಕಿಂತ ಹೆಚ್ಚು ಶೇಕಡಾವಾರು ಹಣವನ್ನು ಕೊಟ್ಟಿರುವುದು ಕೂಡ ಗೊತ್ತಾಗಿದೆ. ಹಾಗಾಗಿ ಜಲಜೀವನ್ ಒಳಗಡೆ ಏನು ನಡೀತಾ ಇದೆ ಅನ್ನುವಂಥದ್ದು ಒಂದು ತನಿಖೆ ಆಗಬೇಕಾಗಿದೆ. ಅಮೆರಿಕದ ಟ್ರಂಪ್ ಸರ್ಕಾರ ಗೊತ್ತೇ ಇದೆ, ಭಾಳ ಚೆನ್ನಾಗಿ ಆಲಂಗಿಸಿಕೊಂಡು ಮೋದಿಯವರಿಗೆ ಚೆನ್ನಾಗಿ ಆತಿಥ್ಯವನ್ನು ನೀಡಿದರೂ ಕೂಡ ಆಮೇಲೆ ಎಲ್ಲ ನಗುತ್ತಾ ಒಂದು ಕೃತಕ ನಗಿನೊಡನೆ ಅದೆಲ್ಲ ಕಟ್ ಅಂತ ಹೇಳಿಬಿಟ್ಟು ನಿಮ್ಮದಕ್ಕೂ ಹಾಕ್ತೇನೆ ಸುಂಕ ಅಂತ ಹೇಳಿಬಿಟ್ಟು ಕಳಿಸಿರೋದು. ಅದರ ಬೆನ್ನಿಗೆ ಅಲ್ಲಿಂದ ಒಂದು ವಿಮಾನವನ್ನು ಕೂಡ ಕೈಕೋಳಕ್ಕೆ ತೊಡಿಸಿ ಅಮೃತಸರಕ್ಕೆ ತಂದು ಇಳಿಸಿದ್ದಾರೆ ಅನ್ನುವುದು ಕೂಡ ಗೊತ್ತೇ ವಿಷಯ. ಇದು ಭಾಳ ಟೀಕೆಗೆ ಒಳಗಾಗಿದೆ. ಟೀಕೆಗೆ ಒಳಗಾದರೆ ಪರವಾಗಿಲ್ಲ, ಏನಾಗಿದೆ? ವಿಕಟನ್ ಅನ್ನುವಂಥ ಒಂದು ಪತ್ರಿಕೆ ಇತ್ತು. ಅದು ಇವಾಗ ಪತ್ರಿಕೆಗಿಂತ ವೆಬ್ಸೈಟ್ ಆಗಿ ಇವಾಗ ಖ್ಯಾತವಾಗಿದೆ ತಮಿಳುನಾಡಿನಲ್ಲಿ. ವಿಕಟನ್ನಲ್ಲಿ ಈ ಕೈತೋಳ ತೊಡಿಸಿದ್ದಕ್ಕೂ ಮತ್ತು ಮೋದಿಯವರು ವಾಪಸ್ ಆಗೋದಕ್ಕೂ ಒಂದು ವ್ಯಂಗ್ಯ ಚಿತ್ರವನ್ನು ವಿಕಟನ್ ವೆಬ್ಸೈಟ್ ಪ್ರಕಟಿಸಿತ್ತು. ಆದ್ದರಿಂದ ಇವಾಗ ನಿನ್ನೆಯಿಂದ ವಿಕಟನ್ ವೆಬ್ಸೈಟ್ಗೆ ಹೋಗಲಿಕ್ಕೆ ಓಪನ್ ಆಗ್ತಾ ಇಲ್ಲ, ಅದನ್ನು ಬಂದ್ ಮಾಡಲಾಗಿದೆ ಅಥವಾ ಅದಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಅನ್ನುವಂಥದ್ದು ಈಗ ಎದ್ದಿರುವಂಥ ಇದು. ವಿಕಟನ್ ಅನ್ನುವಂಥದ್ದು ಹಿಂದೆ ಭಾರಿ ಫೇಮಸ್ ಪತ್ರಿಕೆ ಅದು ಇವಾಗ ವೆಬ್ಸೈಟ್ ಆಗಿದೆ. ಅದಕ್ಕೆ ಇವಾಗ ನಿರ್ಬಂಧ ವಿಧಿಸಲಾಗಿದೆ. ಸರ್ಕಾರ ಹೇಳ್ತಾ ಇದೆ ಆ ರೀತಿ ಯಾವುದೇ ನಿರ್ಬಂಧ ವಿಧಿಸಿಲ್ಲ. ಹಾಗಾದರೆ ಈ ಕಿತಾಪತಿ ಯಾರು ಮಾಡಿರ್ತಾರೆ? ಯಾರಾದರೂ ಈ ಕಿತಾಪತಿಯನ್ನು ಮಾಡಿರ್ಬೋದು ಅಂತ ಹೇಳ್ಬೋದು. ಅದು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಹಾಗಾಗಿದೆ. ಅದರ ಜೊತೆಗೆ ಟ್ರಂಪ್ ಅವರು ಈ ಭಾರತಕ್ಕೆ ಮತದಾನ ಉತ್ತೇಜಿಸಲು ಕೂಡ ಕೊಟ್ಟಿದ್ದರಂತೆ 182 ಲಕ್ಷ, ಅದೆಲ್ಲ 182 ಲಕ್ಷ. ಅದು ಏನಾಯ್ತು ಅಂತ ಗೊತ್ತಿಲ್ಲ. ಇನ್ಮೇಲೆ ಕೊಡೋದಿಲ್ಲಪ್ಪ ನಿಮ್ಮ ದೇಶದಲ್ಲಿ. ಇವಾಗಲೇ ಮೊನ್ನೆ ಜೈಶಂಕರ್ ಬೇರೆ ಅಲ್ಲಿ ಹೋದವ್ರು ಹೇಳಿದರು, ಪ್ಯಾರಿಸ್ನಲ್ಲಿ ಒಂದು ಸಭೆಯಲ್ಲಿ ಹೇಳಿದರು, ನಮ್ಮಲ್ಲಿ 90% ಮತದಾನ ಆಗ್ತಿದೆ, ನಮ್ಮಲ್ಲಿ ಮಾತ್ರ ಪ್ರಜಾಪ್ರಭುತ್ವ ಇರುವುದು ಅಂತ ಹೇಳಿದರು. ಅದಕ್ಕೆ ಇವಾಗ ಟ್ರಂಪ್ ಅವರು ಕೂಡ ಕೈ ಜೋಡಿಸಿ ಬೇಡ ನಿಮಗೆಲ್ಲ ಕೊಡೋದಿಲ್ಲ ಇನ್ನು ದುಡ್ಡು ಅಂತ ಹೇಳಿದ್ದಾರೆ. ಇನ್ನು ಇದ್ದೇ ಇದೆ ಈ ವಿಕಟನ್
ನಗೆಯ ಒಂದು ವಿಚಿತ್ರ ಏನಿದೆ ಅದನ್ನೆಲ್ಲ ನೋಡುವಾಗ ರಾಜಕೀಯದಲ್ಲಿ ಈಗ ಯಾವುದು ಸರಿ ಇಲ್ಲ ಅಂತೇಳಿ ಬರ್ತದೆ. ಈಗ ಕರ್ನಾಟಕದಲ್ಲೇ ತೆಗೆದುಕೊಂಡ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ನಮ್ಮ ಎಲ್ಲ ಚುನಾವಣೆಗೂ ಸಿದ್ದರಾಮಯ್ಯನವರು ಬೇಕೇ ಬೇಕು ಅನ್ನುವುದರೊಳಗೆ ರಾಜಕೀಯ ಇನ್ನೊಂದು ಹಂತವನ್ನು ತಲುಪಿದೆ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.